ಉಡುಪಿ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಸಮುದ್ರ ಪ್ರಕ್ಷುಬ್ಧಗೊಂಡಿದ್ದು ವಿಶ್ವಪ್ರಸಿದ್ಧ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರ ಹುಚ್ಚಾಟ ಹೆಚ್ಚಾಗಿದೆ. ಬೀಚ್ ಸೆಕ್ಯೂರಿಟಿ ಮಾತಿಗೂ ಬೆಲೆ ಕೊಡದೆ ಸಮುದ್ರಕ್ಕೆ ಇಳಿಯುತ್ತಿದ್ದ ಪ್ರವಾಸಿಗರಿಗೆ ಸ್ಥಳೀಯ ಗಂಗೊಳ್ಳಿ ಠಾಣೆಯ ಪಿಎಸ್ಐ ಹರೀಶ್ ಆರ್ ನಾಯಕ್ ಸುರಕ್ಷತೆಯ ಪಾಠ ಮಾಡಿದ್ದಾರೆ. ಮಳೆಗಾಲ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಎಲ್ಲ ಬೀಚ್ಗಳಿಗೂ ಪ್ರವೇಶ ನಿಷೇಧ ಹೇರಲಾಗಿದೆ. ಮಳೆಗಾಲದಲ್ಲಿ ಕಡಲಬ್ಬರ ಜಾಸ್ತಿಯಾಗುವ ಹಿನ್ನೆಲೆಯಲ್ಲಿ ಬೀಚ್ಗಳ ಬಳಿ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ. ಆದರೂ ಕೂಡ ಪ್ರವಾಸಿಗರು ಬೀಚ್ಗೆ ಭೇಟಿ ನೀಡುತ್ತಿದ್ದು ಎಚ್ಚರಿಕೆ ಫಲಕವಿದ್ದರೂ ಕ್ಯಾರೆ ಅನ್ನದೆ ಸಮುದ್ರಕ್ಕೆ ಇಳಿಯುವುದು, ಭಾರಿ ಗಾತ್ರದ ಅಲೆಗಳು ಬರುವಾಗ ಸೆಲ್ಫಿ ತೆಗೆಯುವ ಮೂಲಕ ಸಾಹಸ ಮಾಡುತ್ತಿದ್ದು ಅನಾಹುತಕ್ಕೆ ಆಹ್ವಾನ ನೀಡುತ್ತಿದ್ದಾರೆ. ಈ ಕುರಿತು ಮಾಹಿತಿ ಪಡೆದ ಹರೀಶ್ ನಾಯ್ಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಿದ್ದಾರೆ. ಪೊಲೀಸರ ಈ ಕಾರ್ಯಕ್ಕೆ ಸ್ಥಳೀಯ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಒಂದು ನಿಮಿಷ ಫೋಟೋ ತಗೊಂಡು ಬೇಕಾದ್ರೆ ಮುಂದಕ್ಕೆ ಹೋಗಿ, ಯಾವುದೇ ಕಾರಣಕ್ಕೂ ನೀರಿಗೆಲ್ಲ ಇಳಿದು ಇದು ಮಾಡಬಾರ್ದು. ಹೋದ ವರ್ಷ ಇದೇ ಟೈಮಲ್ಲಿ ಗದಗ ಒಬ್ಬ ಹುಡುಗ, ನೀವು ಬಿಜಾಪುರ ಅಂತ ಇರ್ತಾ ಗದಗ ಒಬ್ಬ ಹುಡುಗ ಸೆಲ್ಫಿ ತಗೊಳಕ್ಕೆ ಹೋಗಿ ಒಬ್ಬ ಡೆತ್ ಆಗುತ್ತೆ. ಇದೇ ಟೈಮಲ್ಲಿ ಇನ್ನೊಂದು ತಿಂಗಳು ಜುಲೈ ಆಗಸ್ಟ್ ಆಗಿದೆ. ಹೋದ ವರ್ಷ ಒಬ್ಬ ಹುಡುಗ ಇನ್ನೊಂದು 20-21 ಪ್ರಾಯ ಹುಡುಗ ಒಬ್ಬ ಡೆತ್ ಆದ ನೀರಲ್ಲಿ ಬಿದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಪೊಲೀಸೆಲ್ಲ ಇನ್ಸ್ಟ್ರಕ್ಷನ್ನು ಮತ್ತು ನಾವು ಹೇಳಿದರೆ ಹೇಳಬೇಕು, ನಿಂತು ನೋಡಿ ಮತ್ತು ವಾಪಸ್ ಹೋಗ್ಬೇಕು, ಆಯಿತಾ? ಯಾವುದೇ ಕಾರಣಕ್ಕೆ ಅವ್ರು ಹೇಳಿದ ಮೇಲೂ ಮತ್ತು ಹೋಗೋದು ಮಾಡಬಾರ್ದು. ಕಲ್ಲು ಜಾರುತ್ತೆ. ಒಂದು ನಿಮಿಷ ನೀವು ಸೆಲ್ಫಿ ತಗೊಳಕ್ಕೆ ಹೋಗಿ ಪ್ರಾಣ ಕಳ್ಕೊಬಾರ್ದು. ನಿಮಗೆ ನಂಬಿರೋ ಅಪ್ಪ ಅಮ್ಮ ಇರ್ತಾರೆ, ಇಲ್ಲ ಅಕ್ಕ ತಂಗಿರು ಇರ್ತಲ್ಲ, ಮದುವೆ ಆಗಿದ್ದು ಹೆಂಗೆ ನಿಂತು ಇರ್ತಾರೆ, ಆಯಿತಾ? ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. आपको समझ आया? मैं क्या बोल रहा हूँ? ये पत्थर का सामने नहीं जाना, बहुत स्लिप होता है, बहुत डीप है, सडन डीप है, वो उधर जाए तो बहुत मुश्किल होता है बाहर आने का. इसलिए आप इधर रुको, देखो और जाओ, अंदर नहीं जाना. हमें बोर्ड से भी लगाया है और रेड रिबन से भी हमें वो बंधा हुआ है, उसके सामने अभी नहीं जाते. ओके, इधर खड़ो, जाओ. बहुत रफ है, ये टाइम बहुत रफ रहता है. अभी एक 2-3 महीना ऐसे ही रहता है. उसलिए मैं बता रहा हूँ, आप इधर से देखो और जाओ. प्लीज़ कोऑपरेट करो, कोऑपरेट करो. 5 मिनट लगे. हाँ, 5 मिनट रुको, बाद जाओ, अंदर नहीं जाना. ये हमारा रिक्वेस्ट.